ಒಬ್ಬನೇ ಒಬ್ಬ ಬುದ್ಧಿಜೀವಿ ಮಾತಾಡೋದಿಲ್ಲ, ಪ್ರಜ್ಞೆ ಹೋಗಿದೆ ಅನ್ಕತೀಯ. ಆದರೆ ಇದು ಯಾಕೆ ಮಾತಾಡೋದಿಲ್ಲ ಅಂತಂದ್ರೆ, ಹಿಂದೂಗಳಿಗೆ ಮಾತಾಡಿದ್ರೆ ಅದನ್ನು ಕೇಳೋರು ಎಂದೂ ಇಲ್ಲ, ಯಾಕಂದ್ರೆ 25 ಜಾತಿ ನಮ್ಮದೇ ಇದೆ. ಅಲ್ಲಿ ಹಂಗಲ್ಲ, ಜೈನರು ಎಲ್ಲರೂ ಉಲ್ಟಾ ಬಿದ್ದು ಬಿಟ್ಟಾರು ಅನ್ನೋ ಕಾರಣಕ್ಕೆ ಈ ಬುದ್ಧಿಜೀವಿಗಳು ಮಾತಾಡೋದು. ಅಂದ್ರೆ ಅರ್ಥ ಏನು, ಹಾಲು ವೇಸ್ಟ್ ಆಗಿದೆ ಅಂತ ಬುದ್ಧಿಜೀವಿಗಳಲ್ಲಿ ತಲೆ ಇಲ್ಲ, ಅವಕ್ಕೆ ಹಿಂದೂಗಳು ವಿರೋಧ ಮಾಡೋದೇ ಚಟ ಆಗಿ ಹೋಗಿದೆಯೇ ವಿನಃ ವೇಸ್ಟ್ ಆಗಿದ್ರ ಬಗ್ಗೆ ಅವಕ್ಕೆ ತಲೆ ಬಿಸಿನಲ್ಲಿ ಇಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆ. ಆದರೆ ಮಸ್ತಕಾಭಿಷೇಕಕ್ಕೆ ಮಾಡೋದು ಅದು ವೇಸ್ಟ್ ಅಲ್ಲ, ನಮ್ಮ ಪರಂಪರೆ ಬಂದಿರತಕ್ಕಂಥದ್ದು. ಹೇಗೆ ನಾವಿವತ್ತು ಇಷ್ಟು ಉತ್ಸವ ಮಾಡ್ತಿದ್ದೇವೋ, ಇಡೀ ಭಾರತದಲ್ಲಿರ್ತಕ್ಕಂಥ ಜೈನರು ಸಂಘಟನೆ ಆಗಬೇಕಾದ್ರೆ ಮಸ್ತಕಾಭಿಷೇಕ ಅನ್ನುವಂಥ ಒಂದು ಈವೆಂಟ್ ಅಗತ್ಯ ಇದೆ. ಅದಲ್ಲದೆ 12 ವರ್ಷಗಳ ಕಾಲ ಬಿಸಿಲು ಮಳೆಗೆ ನಿಂತಿರ್ತಕ್ಕಂಥ ಗೊಮ್ಮಟದ ಶಿಲೆ ಸ್ಟ್ರಾಂಗ್ ಆಗಿರಬೇಕಾದ್ರೆ ಅದಕ್ಕೆ ಮಸ್ತಕಾಭಿಷೇಕದ ಅಗತ್ಯತೆಯೂ ಇದೆ. ಇವೆಲ್ಲ ಅಗತ್ಯತೆ ನಡುವೆ ಭಾರತದ ಪರಂಪರೆಯನ್ನು ಇಡೀ ಪ್ರಪಂಚ ಮಸ್ತಕಾಭಿಷೇಕದ ಮುಖಾಂತರ ನೋಡ್ತದೆ ಅಂತಂದರೆ ಅದು ಭಾರತಕ್ಕೂ ಒಂದು ಹಿರಿಮೆ. ಎಷ್ಟೋ ದುಡ್ಡು ಕಳ್ಕೊಂಡಿದ್ದೇವೆ, ಹಾಲಭಿಷೇಕಕ್ಕೆ ಕಳ್ಕೊಂಡಿದ್ದು ಅದೇನು ತೊಂದರೆ ಆಗೋದಿಲ್ಲ, ನಮ್ಮ ಹಿರಿಮೆ. ಆದರೆ ಬುದ್ಧಿಜೀವಿಗಳಿಗಾದರೂ ಈ ಹಾಲಿನಿಂದ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಆಶೀರ್ವಾದ ಮಾಡ್ತಾ, ನಿಮ್ಗಳಿಗೂ ಸಹ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟೆ. ಯಾಕಂದರೆ